ಮಂಗಳೂರು ಬೆಂಗಳೂರು ಸರ್, ನಮ್ಮ ದೌರ್ಭಾಗ್ಯ. ಮಂಗಳೂರು ಬೆಂಗಳೂರು ಮಧ್ಯೆ ನಿಮ್ಮ ಸಮಯದಲ್ಲಿ ಸರ್ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಒಂದು ಟೆಂಡರ್ ಕಾಲ್ ಫಾರ್ ಮಾಡಿದ್ದಾರೆ ಸರ್, DPR ಮಾಡಬೇಕನ್ನ. ನಾನು ನಿಮಗೆ ದೆಹಲಿಯಲ್ಲೂ ಕೂಡ ಹೇಳಿದ್ದೆ, ಅಶ್ವಿನ್ ವೈಷ್ಣವ್ ಅವರು ನೀವು ಹೇಳಿದ್ದೀರಿ. ಈ DPR ಅನ್ನು ಹೆದ್ದಾರಿ ಇಲಾಖೆಯವರ, ಕ್ಯಾನ್ ಯು ಟಾಕ್ ಲೇಟರ್ ಪ್ಲೀಸ್, ಯು ಕ್ಯಾನ್ ಟಾಕ್ ಟು ಹಿಮ್ ಇನ್ ದ ಆಫೀಸ್ ಸರ್. ಹೆದ್ದಾರಿ ಇಲಾಖೆಯವರ ಜೊತೆ ಕನ್ಸಲ್ಟೇಷನನ್ನು ಮಾಡಿಕೊಂಡು ಹೆದ್ದಾರಿ ಇಲಾಖೆಯ ಸಚಿವರು ಮತ್ತು ಕಾರ್ಯದರ್ಶಿಗಳನ್ನು ಭೇಟಿಯಾಗಿದ್ದೇನೆ. ನಾನು ರೈಲ್ವೆ ಬೋರ್ಡ್ನ ಚೇರ್ಮನ್ ಮತ್ತು ನಿಮ್ಮನ್ನು ಹೇಳಿದ್ದೇನೆ. ಕಂಬೈನ್ಡ್ ಆಗಿ ನೀವು ಒಂದು DPR ಮಾಡಿದರೆ ಸರ್, ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ರಸ್ತೆ ಮತ್ತು ರೈಲು ಪ್ಯಾರಲಲ್ ಆಗಿ ಓಡಿದರೆ, ಇಲ್ಲಿ ಪೋರ್ಟ್ ಕೂಡ ಇದೆ. ಇವತ್ತು 50ನೇ ವರ್ಷ, ಈ ಪೋರ್ಟ್ನ 50ನೇ ವರ್ಷ ನಡೀತದೆ. ಇವತ್ತು ಪಾಲ್ಘಾಟ್ ಡಿವಿಷನ್ಗೆ ಅತ್ಯಂತ ಹೆಚ್ಚಿನ ರೆವೆನ್ಯೂ ಕೊಡುವಂಥ ಒಂದು ಕೇಂದ್ರ ಮಂಗಳೂರು. ಆ ಕಾರಣಕ್ಕೆ ಖಾದರ್ ಸಾಹೇಬರು ಕೂಡ ಇಲ್ಲಿದ್ದಾರೆ. ಅವರ ಸಹಕಾರವನ್ನು ಕೂಡ ಪಡೆದುಕೊಂಡು, ಅವರದೇ ಸರ್ಕಾರ ಕೂಡ ಇದೆ. ಅವರು ಸ್ಪೀಕರ್ ಆಗಿದ್ದರೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಬಲ್ಲಂಥ ಒಂದು ವ್ಯಕ್ತಿ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ ಇದನ್ನು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಇದನ್ನೊಂದು ರೈಲ್ವೆ ಮತ್ತು ರೋಡನ್ನು ಆ ಶಿರಾಡಿ ಘಾಟ್ನಲ್ಲಿ ಮಾಡಿಬಿಟ್ರೆ ಸರ್, ನಾವು ಜೀವಮಾನ ಪೂರ್ತಿ, ಈಗಲೂ ಮರೆಯೋದಿಲ್ಲ, ಜೀವಮಾನ ಪೂರ್ತಿ ನಿಮ್ಮನ್ನು ಮರೆಯೋದಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ಮಂಗಳೂರು ಸ್ಟೇಷನ್ನ ವರ್ಲ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಆಗುವಂಥದ್ದು ಈಗಾಗಲೇ ಪ್ರಾಸೆಸ್ಸಲ್ಲಿದೆ. DRM ಅವರು ಶೀಘ್ರ ಅದರ ಟೆಂಡರ್ ಆಗ್ತದೆ ಅನ್ನುವಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಕೊನೆಯದಾಗಿ ಸದರ್ನ್ ರೈಲ್ವೆ, ಸೌತ್ ವೆಸ್ಟರ್ನ್ ಮತ್ತು ಕೊಂಕಣ್ ಮಧ್ಯೆ ಹಂಚಿ ಹೋಗಿರುವಂಥ ಈ ಮಂಗಳೂರು ವಲಯದ ಕೋಆರ್ಡಿನೇಷನ್ಗಾಗಿ ನೀವು ಕಳೆದ ಸಲ ಜುಲೈನಲ್ಲಿ ಬಂದಂಥ ಸಂದರ್ಭದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ 3 ರೈಲ್ವೆಯ DRMಗಳು ಸೇರಿ ಮೀಟಿಂಗ್ ಆಗಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ರಿ. ಪ್ರತಿ ತಿಂಗಳಿಗೊಮ್ಮೆ ಅದರ ಎಕ್ಸಿಕ್ಯೂಟಿವ್ ಕಮಿಟಿಯ ಮೀಟಿಂಗ್ ಆಗಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದೀರಿ. ನಾವು ಭಾರಿ ಹೋರಾಟ ಮಾಡಬೇಕಾಗ್ತದೆ ಸರ್. ಅದಕ್ಕೆ ಬೆನ್ನಿಡಿದು ಸುಸ್ತು ಆಗಿ ಒಂದು 2 ಸಲ ಮೀಟಿಂಗ್ ಆಯಿತು. ದಯವಿಟ್ಟು ಅದನ್ನು ಯಾರಿಗಾದರೂ ಒಂದು 3 ರೈಲ್ವೆ ಇಲಾಖೆಯಲ್ಲಿ ಯಾರಿಗಾದರೂ ಒಂದು ಜವಾಬ್ದಾರಿ ಕೊಟ್ಟು ಅವರೇ ಮೀಟಿಂಗ್ ಕರೆದ್ರೆ ನಾವು ಆ ಮೀಟಿಂಗ್ಗೆ ಬಂದು ಈ ಸಣ್ಣ ಆಪರೇಷನಲ್ ಇಶ್ಯೂಸ್ ಇರ್ತದೆ ಸರ್. ಕೆಲವು ಕಡೆ ಕ್ರಾಸಿಂಗ್ನ ಇಶ್ಯೂಸ್ ಇರ್ತದೆ, ಕೆಲವು ಕಡೆ ಲ್ಯಾಂಡ್ನಾಗ ಇರ್ತದೆ. ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದು ಒಂದು ಭಾಗ ಆಗಿದ್ದರೂ ಕೂಡ ನಮ್ಮ ಗ್ರಾಮ ಪಂಚಾಯತ್ನವರು, ನಮ್ಮ ಪುರಸಭೆಯವರು, ಕಾರ್ಪೊರೇಷನ್ನವರು ಈ ರೀತಿ ಬೇರೆ ಬೇರೆ ಸದಸ್ಯರಿಗೆ ಅದನ್ನು ಪ್ರೆಸೆಂಟ್ ಮಾಡೋದು ಮತ್ತು ಅದನ್ನು ಅಲ್ಲೇ ಕ್ವಿಕ್ ಸೊಲ್ಯೂಷನ್ ಆಗ್ತದೆ ಸರ್. ಆ ಕಾರಣಕ್ಕೆ ದಯವಿಟ್ಟು ಆ ಕೋಆರ್ಡಿನೇಷನ್ ಕಮಿಟಿಯ ಮೀಟಿಂಗನ್ನು ಬೇಕಿದ್ರೆ 4 ತಿಂಗಳು ಮಾಡಲಿ, ತೊಂದರೆ ಇಲ್ಲ, ಬಟ್ ಆಗಲೇಬೇಕು ಅನ್ನುವಂಥ ವಿನಂತಿಯನ್ನು ತಮ್ಮಲ್ಲಿ ದಯವಿಟ್ಟು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಈ ಜಿಲ್ಲೆಯ ROB ಮತ್ತು RUBಗಳು ನೀವು ಗಾಡಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ನೀವು ಹೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಯನ್ನು ನೀವು ಕಳಿಸ್ತೀರಿ. ಮೊದಲನೇ ಹಂತವಾಗಿ ನಾವು ಮಂಗಳೂರು ದಕ್ಷಿಣ, ಉತ್ತರ ಮತ್ತು ಮಂಗಳೂರು ಕ್ಷೇತ್ರದ ಶಾಸಕರುಗಳು ಮತ್ತು ಉಳಿದ ಜನಪ್ರತಿನಿಧಿಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು, ಜಿಲ್ಲಾಡಳಿತ ಎಲ್ಲರೂ ಕೂತ್ಕೊಂಡು ROB ಮತ್ತು RUBಯ ಬಗ್ಗೆ ಒಂದು ಎಸ್ಟಿಮೇಟನ್ನು ಮಾಡಿ ಅದನ್ನು ಕಳಿಸುವಂಥ ಕೆಲಸವನ್ನು ಮತ್ತು ಅದನ್ನು ನೀವು ಸ್ಯಾಂಕ್ಷನ್ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಮಗಿದೆ. ಬಟ್ ಕೋಆರ್ಡಿನೇಟ್ ಮಾಡಿ ಅದನ್ನು ಮೀಟಿಂಗ್ ಮಾಡಿಸುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಹೆಚ್ಚಿಗೆ ಏನನ್ನು ಮಾತನಾಡಿದೆ, ಅತ್ಯಂತ ಖುಷಿಯ ಸಂದರ್ಭ, ಬಿಸುದ ಸಂದರ್ಭ. ನಮ್ಮ ಸೋಮಣ್ಣ ಸಾಹೇಬ್ರನ್ನ ಸಹಕಾರ ಪ್ರಧಾನಮಂತ್ರಿನ ಆಶೀರ್ವಾದ ಈತೊಂಜಿ ಎಡ್ಡೆ